ಕಳೆದ ರಾತ್ರಿ ಪಡುಬಿದ್ರಿ ಕಾಮತ್ ಬಂಕ್ ಮುಂಭಾಗದ ಟ್ರಾನ್ಸ್ಫಾರ್ಮರ್ ಇದ್ದ ವಿದ್ಯುತ್ ಕಂಬದಲ್ಲಿ ಸ್ಫೋಟ ನಡೆದ ಪರಿಣಾಮ ಬೆಂಕಿಯುಂಡೆ ಧರೆಗುರುಳಿ ಸ್ಥಳೀಯವಾಗಿ ಮುಳ್ಳು ಪೊದೆಗಳು ಬೆಂಕಿಗಾಹುತಿಯಾಗಿ ಕ್ಷಣಕಾಲ ಆತಂಕ ಸೃಷ್ಟಿಸಿದೆ. ಸ್ಫೋಟವಾದ ಶಬ್ದಕ್ಕೆ ಸ್ಥಳೀಯರು ಹೆದರಿ ಹೊರ ಓಡಿ ಬಂದಾಗ ಟ್ರಾನ್ಸ್ಫಾರ್ಮರ್ ಇದ್ದ ಪ್ರದೇಶ ಹೊತ್ತಿ ಉರಿಯುತ್ತಿದ್ದು, ತಕ್ಷಣ ಮೆಸ್ಕಾಂ ಹಾಗೂ ಪೊಲೀಸ್ ಇಲಾಖೆಗೆ ಸ್ಥಳೀಯರು ಮಾಹಿತಿಯನ್ನ ನೀಡಿದ್ರು. ಬಳಿಕ ಅನಿವಾರ್ಯ ಕಾರಣದಿಂದ ಸ್ಥಳೀಯರು ಬಾವಿಯಿಂದ ನೀರು ಸೇದಿ ತಂದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.